ಅಪರಿಚಿತ ಸಂಖ್ಯೆಯಿಂದ ಸಂದೇಶ ಬಂದ್ರೆ ಅದನ್ನು ತೆರೆಯುವ ಮೊದಲು ಎಚ್ಚರಿಕೆಯನ್ನು ವಹಿಸಿ. ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚಕರ ಹಾವಳಿ ಹೆಚ್ಚಾಗಿದ್ದು ಕ್ಷಣಾರ್ಧದಲ್ಲೇ ಲಕ್ಷಾಂತರ ರೂಪಾಯಿ ಕಳೆದುಕೊಳ್ಳುವಂತಹ ಘಟನೆಗಳು ಮರುಕಳಿಸ್ತಾ ಇವೆ. ಇದು ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆಯ ಗಂಟೆಯಾಗಿದೆ. ದಿನದಿಂದ ದಿನಕ್ಕೆ ಸೈಬರ್ ವಂಚಕರು ಹೊಸ ತಂತ್ರಗಳನ್ನು ಬಳಸಿ ಜನರನ್ನ ವಂಚಿಸ್ತಾ ಇದ್ದು ಎಷ್ಟೇ ಜಾಗೃತರಾಗಿದ್ರೂ ಕೂಡ ಕೆಲವೊಮ್ಮೆ ಮೋಸಕ್ಕೆ ಒಳಗಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೀಗ ಬೆಂಗಳೂರಿನಲ್ಲಿ ಅರಣ್ಯ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇರುವ ರಮೇಶ್ ಬಾಬು ಎಂಬವರು ವಾಟ್ಸ್ಆಪ್ನಲ್ಲಿ ಬಂದ ಎಪಿಕೆ ಫೈಲ್ ತೆರೆಯುವುದರ ಮೂಲಕ 9,96,000 ರೂಪಾಯಿ ಕಳೆದುಕೊಂಡಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಜುಲೈ 14ರಂದು ಸಂಜೆ ಅಪರಿಚಿತ ಮೊಬೈಲ್ ಸಂಖ್ಯೆಯಿಂದ ರಮೇಶ್ ಬಾಬು ಅವರಿಗೆ ವಾಟ್ಸ್ಆಪ್ನಲ್ಲಿ ಮದುವೆ ಆಮಂತ್ರಣದ ಹೆಸರಿನಲ್ಲಿ ಎಪಿಕೆ ಫೈಲ್ ಬಂದಿತ್ತು. ಅದನ್ನ ಸ್ನೇಹಿತರು ಅಥವಾ ಪರಿಚಿತರು ಕಳುಹಿಸಿರಬಹುದು ಅಂತ ಭಾವಿಸಿ ಅವರು ಫೈಲ್ ಓಪನ್ ಮಾಡಿದ್ದಾರೆ. ನಂತರ ಅದು ಎಪಿಕೆ ಫೈಲ್ ಎಂಬುದು ತಿಳಿದಿದ್ದರೂ ಕೂಡ ಹೆಚ್ಚಿನ ಗಮನವನ್ನು ನೀಡಲಿಲ್ಲ. ಆದರೆ ಸುಮಾರು 15 ನಿಮಿಷಗಳಲ್ಲೇ ಅವರ ಮೊಬೈಲಿಗೆ ಬ್ಯಾಂಕ್ ಖಾತೆಯಿಂದ ಹಣ ಕಡಿತವಾಗುತ್ತಿರುವಂತಹ ಸಂದೇಶಗಳು ಬರಲು ಆರಂಭಿಸಿದವು. ತಕ್ಷಣ ಬ್ಯಾಂಕ್ ಖಾತೆಯನ್ನ ಪರಿಶೀಲಿಸಿದಾಗ ವಿವಿಧ ಹಂತಗಳಲ್ಲಿ ಒಟ್ಟು 9,96,000 ರೂಪಾಯಿ ವಂಚಕರ ಖಾತೆಗೆ ವರ್ಗಾವಣೆಯಾಗಿರುವುದು ಬೆಳಕಿಗೆ ಬಂದಿದೆ. ಘಟನೆಯಿಂದ ಬೆಚ್ಚಿಬಿದ್ದ ರಮೇಶ್ ಬಾಬು ಅವರು ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ.